ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದ ಹೆಮ್ಮಾಡಿ ಭಾಗದ ಯುವ ಮುಖಂಡ ಪ್ರವೀಣ್ ದೇವಾಡಿಗ ಅವರ ನೇತೃತ್ವದಲ್ಲಿ ಇದೀಗ ಮತ್ತೆ 15 ಮಂದಿ ಯುವಕರು ಮಾಜಿ ಶಾಸಕ ಗೋಪಾಲ ಪೂಜಾರಿಯವರ ಮೂಲಕ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಮಾಜಿ ಶಾಸಕ ಗೋಪಾಲ ಪೂಜಾರಿಯವರು ತಮ್ಮ ಕಟ್ಬೇಲ್ತೂರು ನಿವಾಸದಲ್ಲಿ ಪಕ್ಷದ ಶಾಲು ಹಾಗೂ ಬಾವುಟ ನೀಡಿ ಯುವಕರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ವೇಳೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಗೋಪಾಲ ಪೂಜಾರಿಯವರು ಅಧಿಕಾರ ಇದ್ದಾಗ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದು ಸಾಮಾನ್ಯ, ಆದರೆ ಅಧಿಕಾರ ಕಳೆದುಕೊಂಡಾಗ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ನೈತಿಕ ಸ್ಥೈರ್ಯವನ್ನು ತುಂಬಿ ಪಕ್ಷಕ್ಕೆ ಬರುವ ಇಂತಹ ಕಾರ್ಯಕರ್ತರು ಬಹಳ ಅಪರೂಪ. ಪ್ರವೀಣ್ ದೇವಾಡಿಗ ಅವರ ಸೇರ್ಪಡೆಯ ಬಳಿಕ ಸತ್ಯನಾರಾಯಣ ರಾವ್ ಹಾಗೂ ಕೃಷ್ಣಮೂರ್ತಿ ರಾವ್ ಅವರ ಮುಂದಾಳತ್ವದಲ್ಲಿ ಹೆಮ್ಮಾಡಿ ಪರಿಸರದಲ್ಲಿ ಸಾಕಷ್ಟು ಮಂದಿ ಯುವಕರು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇರುವುದು ಸಂತಸದ ವಿಚಾರ ಅಂತ ಹೇಳಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಕಾನ್ಮಕ್ಕಿ ಹರಿಪ್ರಸಾದ್ ಶೆಟ್ಟಿ, ಶರತ್ ಕುಮಾರ್ ಶೆಟ್ಟಿ, ರಾಜು ಪೂಜಾರಿ ಕಾಳೂರ ಮನೆ, ಸತ್ಯನಾರಾಯಣ ರಾವ್, ರಾಘವೇಂದ್ರ ಪೂಜಾರಿ ಹೆದ್ದಾರಿ ಮನೆ, ಚಂದ್ರನಾಯಕ್, ಕೃಷ್ಣಮೂರ್ತಿ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ದಿನ ತಮ್ಮ ಮುಖಂಡತ್ವ ಮತ್ತು ತಮ್ಮ ಯುವ ಕಾಂಗ್ರೆಸ್ಸಿನ ಸಕ್ರಿಯ ಸದಸ್ಯರಾಗಿ ಪ್ರಶಾಂತ್ ಪೂಜಾರಿ ಅವರು ಪಕ್ಷಕ್ಕೆ ಸೇರ್ಪಡೆಗೊಂಡಂಥ ಯುವಕರನ್ನು ಗುರುತಿಸುವಂಥ ಕೆಲಸ ತಮ್ಮಿಂದ ಆಗಬೇಕು. ಯಾರು ಪಕ್ಷಕ್ಕೆ ಬಂದಿದ್ದಾರೆ ಅವ್ರನ್ನ ಕಮಿಟಿಯಲ್ಲಿ ಹಾಕಿ ಅವರಿಗೆ ಸ್ಥಾನಮಾನ ಕೊಡೋದ್ರ ಮೂಲಕ ಅವ್ರಿಗೆ ಜವಾಬ್ದಾರಿ ಹಂಚಿಕೊಡುವಂಥ ಕೆಲಸ ತಾವು ಯುವ ಕಾಂಗ್ರೆಸ್ನವರು ಮಾಡಬೇಕು. NSY ಸಹ ತಾವು ಹೇಳಿದೆ, ಪ್ರಸನ್ನ ಬಳ್ಳಾರ ಕುಟುಂಬದವ ಬಳ್ಳಾಳ್ ಅಂತ NSY ಪ್ರೆಸಿಡೆಂಟ್ ಆಗಿದ್ದಾರೆ. ಭಾಳ ಒಳ್ಳೆ ಯುವಕರನ್ನು ಪಕ್ಷ ಇವತ್ತು ಕೊಟ್ಟಿದ್ದಾರೆ NSYಗೆ. ಅವ್ರು ಇವಾಗಲೇ ಒಂದು ರೌಂಡ್ ಬಂದು